ಈಗ ಅಂಕಣದ ಪ್ರವೇಶವನ್ನು ಮಾಡಲಿಕ್ಕಿದೆ. ಪುತ್ತೂರಿನಲ್ಲಿ 15 ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂತಹ ಪುತ್ತೂರಿನ ಅವಿಭಾಜ್ಯ ಅಂಗವಾಗಿ ಗೋಚರಿಸಿದಂತಹ ಮಹಾನ್ ಕ್ರೀಡಾ ಸಂಸ್ಥೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಅಂಕಣದ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ಎಂಟೈರ್ ಟೀಮ್ ಬರ್ತಾ ಇದೆ. ಪುತ್ತೂರಿನ ಹಗ್ಗ ಜಗ್ಗಾಡಲ್ಲಿ ಒಂದೇ ದಿವಸ 3 ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂತಹ ತಂಡ, ಶಿಸ್ತಿಗೆ ತಂಡದ ಹೆಸರಿರ್ತಕ್ಕಂತಹ ತಂಡ. ಇವತ್ತಿನವರೆಗೆ 10-12 ವರ್ಷದಲ್ಲಿ ಯಾರು ಆಟಗಾರರು ಇದ್ರಲ್ಲ, ಅದೇ ಆಟಗಾರ ಇರುವಂತಹ ತಂಡ, ಏಕೈಕ ತಂಡ ಇದ್ರ ವಿನಾಯಕ ಕುಮಾರ. ವಡೀರ್ ಚಪ್ಪಲ ಅವರಿಗೆ ಸುರೇಶ್ ರಿಯಲಿ ಆರ್ಟ್ಸ್ ಆಫ್ ಟೀಮ್. ಚಿದಾನಂದ್, ರೋಹಿತ್, ಧನುಷ್, ಸೂಪರ್. ಸುರೇಶಣ್ಣ ಬಂಧುಗಳೇ, ಇವತ್ತಿನ ಇಡೀ ಕೂಟದಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್, ಅತಿ ಹೆಚ್ಚು ವರ್ಷ ಹಗ್ಗವನ್ನು ಹಿಡಿದಂತ ದಯವಿಟ್ಟು ಒಮ್ಮೆ ದೊಡ್ಡ ಚಪ್ಪಳೆ ಕೊಡಬೇಕು. ಸುರೇಶ್, ದಯವಿಟ್ಟು ಎವ್ರಿಬಡಿ ಪ್ಲೀಸ್. ಥ್ಯಾಂಕ್ ಯು ಸುರೇಶ್, ಥ್ಯಾಂಕ್ ಯು ಪ್ಲೀಸ್. ಎಸ್ ಗಿರೀಶ್, ಗಿರೀಶ್ ಅನ್ನ ಹೇಳಿದ್ದೇನೆ. ಒಮ್ಮೆ ಮುಖ ಎದುರುಗಡೆ ತೋರಿಸ್ಬೇಕಲ್ವಾ? ಹಗ್ಗ ಜಗ್ಗಾಡೋಲ್ಲಿ ಇನ್ನೊಬ್ಬ ಹಿರಿತರ ಇದ್ರ ಅಲ್ವಾ ಗಿರೀಶ್? ಗಿರೀಶ್ ದೊಡ್ಡ ಚಪ್ಪಾಳೆ ಕೊಡಿ ಗಿರೀಶ್. ಇವತ್ತಿನವರೆಗೆ ಅದರ ವ್ಯವಸ್ಥೆಯನ್ನ ಮಾಡಿಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೆ ಕರ್ಕೊಂಡು ಹೋಗುವಂತ ವ್ಯಕ್ತಿ ಇದ್ರೆ ಗಿರೀಶ್ ಅನ್ನು ಇನ್ನೊಮ್ಮೆ ಅಭಿನಂದಿಸೋದ ಪ್ಲೀಸ್. ಎಸ್ ರೆಡಿ. ಬಲ್ಲ ಬರ್ತಾರೆ ಓಲ್ಡ್ ಟೀಮ್ ಶಾಸ್ತಾರ ನೆಲ್ಯಾಡಿ. ಶಾಸ್ತಾರ ನೆಲ್ಯಾಡಿ ತಂಡ. ಎಸ್ ರೆಡಿ. ರೈಟ್. 2 ಬಲಾಢ್ಯಗಳ ತಂಡದ ನಡುವಿನ ಕಾದಾಟ. ಒಂದು ಕಡಬ ತಾಲೂಕಿಗೆ ಸಂಬಂಧಪಟ್ಟ ತಂಡ, ಇನ್ನೊಂದು ಪುತ್ತೂರಿನ ಮತ್ತು ವಿನಾಯಕ ಫ್ರೆಂಡ್ಸ್ ಕುಂಬ್ರವಾಗಿದೆ. ಆರಂಭಗೊಂಡಿದೆ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಬಲಾಢ್ಯಗೊಂಡಂತ ಒಂದು ದೊಡ್ಡ ಕ್ರೀಡಾ ಸಂಸ್ಥೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಒಂದು ಭಾಗದಲ್ಲಿರೋದು ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಧನುಷ್ ಅಂಡ್ ಎಂಟೈರ್ ಟೀಮ್ ಪುತ್ತೂರಿನಿಂದ ಆಗಮಿಸಿದೆ. ನಿಮ್ಮನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀವಿ. ಯಾಕಂದ್ರೆ ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಸಾಗಿ ಬರ್ತಾ ಇದೆ ಬಲಾಢ್ಯಗೊಂಡಂತಹ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಪ್ರಥಮ ಶಿಲ್ಲೆ ಓದಿದೊಡನೆ ಈ ಬಾರಿ ಖಂಡಿತವಾಗಿಯೂ ಮಿಡಲ್ ಲೈನ್ ನಲ್ಲಿದೆ ಹಾಗೂ ಯಥಾಸ್ಥಿತಿಯಲ್ಲಿದೆ. ಪುತ್ತೂರಿನ ಬಲಾಢ್ಯವೆಂದೆನಿಸಿಕೊಂಡ ವಿನಾಯಕ ಕುಂಬ್ರ ಹಾಗೂ ಕಡಬ ತಾಲೂಕಿಗೆ ಸಂಬಂಧಪಟ್ಟಂತಹ ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಲ್ನೆಲ್ಯಾಡಿ ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. ವಿನಾಯಕ ಫ್ರೆಂಡ್ಸ್ ಕುಂಬ್ರ ಸಾಗಿ ಬರ್ತಾ ಇದೆ ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ವಿನಾಯಕ ಕುಂಬ್ರ. ನೆಕ್ಸ್ಟ್ ಮ್ಯಾಚ್ ಯುವಶಕ್ತಿ ಬಳಗ ಪಿಲಿಕೋಡಿ ಹಾಗೂ ತುಳುನಾಡ ತುಡ ಯುವಕ ಮಂಡಲ ನೂಜಿ. ನೆಕ್ಸ್ಟ್ ಮ್ಯಾಚ್ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಮುನ್ನಡೆಯೊಂದಿಗೆ ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ. The last man JP Jayaprakash and Sundar, Mr. Praveen, Dinesh and Bharat. इस कಡೆಯಲ್ಲಿ ಕೋಚ್ ವಿಭಾಗದಲ್ಲಿ ಮಿಸ್ಟರ್ ರಾಮಚಂದ್ರ ಸಾಗಿ ಬರ್ತಾ ಇದೆ. ಈ ಮುಖೇನವಾಗಿ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರವಿದೆ.
ಸಮಯ ಮಾಡ್ತಾ ಇದೆ. ಸಮಯದ ಜೊತೆಗೆ ಅವಕಾಶಗಳ ಮಿತಿ ಕಡಿಮೆಯಾಗಿದೆ. ಅಲ್ಪ ಸೆಕೆಂಡ್ಸ್, ಕೊನೆಯ 30 ಸೆಕೆಂಡ್, 30 ಸೆಕೆಂಡುಗಳ ಆಟದ ಓಟದೊಂದಿಗೆ ವಿನಾಯಕನ ನಿಲುವು ಕಾಣ ಸಿಗ್ತಾ ಇದೆ. ಗಲಾಟೆಗೊಂಡಂತಹ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಯಥಾಸ್ಥಿತಿಯ ಮುನ್ನಡೆಯೊಂದಿಗೆ ಪುತ್ತೂರಿನಲ್ಲಿ ಅದ್ಭುತವಾಗಿ ಗಲಾಟೆಗೊಂಡಂತಹ ತಂಡದ ಅಲ್ಪದಿಂದ ಲಾಸ್ಟ್ 10 ಸೆಕೆಂಡ್ಸ್ ಅಲ್ಪ 1 ನೂಲು ಹಗ್ಗ ವಿನಾಯಕ ಫ್ರೆಂಡ್ಸ್ 1 ನೂಲು ಹಗ್ಗದಿಂದ ಎಲ್ಲ ಮುನ್ನಡೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರ ಅಲ್ಪ ಇಂಚುಗಳಷ್ಟು ಮುನ್ನಡೆಯೊಂದಿಗೆ